ನಾಡಿನೆಲ್ಲೆಡೆ ಭಕ್ತರು ಕಲ್ಲನಾಗನಿಗೆ ಹಾಲೆರೆದರೆ ಉಡುಪಿಯಲ್ಲಿ ಅರ್ಚಕರೊಬ್ಬರು ನಿಜ ನಾಗನಿಗೆ ಅಭಿಷೇಕವನ್ನ ಮಾಡಿದ್ದಾರೆ. ನಾಗದೇವರಿಗೆ ಜಲಾಭಿಷೇಕ ಸಿಯಾಳಾಭಿಷೇಕ ಮಾಡಿದ ಕಾಪು ಮೂಲದ ಮಜೂರ್ ಗ್ರಾಮದ ಗೋವರ್ಧನರಾವ್ ಅವರು ಪ್ರತಿ ವರ್ಷವೂ ಜೀವಂತ ನಾಗನಿಗೆ ಹಾಲು ಎರೆಯುವ ಮೂಲಕ ನಾಗರ ಪಂಚಮಿಯನ್ನ ಆಚರಿಸುತ್ತಿದ್ದಾರೆ. ಪ್ರತಿ ವರ್ಷ ಗಾಯಗೊಂಡ ನಾಗಗಳನ್ನು ತಂದು ಆರೈಕೆ ಮಾಡುತ್ತಿರುವ ಅವರು ಈ ಬಾರಿ 4 ನಾಗ ಇವರ ಮನೆಯಲ್ಲಿದ್ದು ಆರೈಕೆಗೊಂಡ ನಾಗದೇವರಿಗೆ ಪೂಜೆಯನ್ನ ಇವರು ಸಲ್ಲಿಸುತ್ತಿದ್ದಾರೆ. ಇನ್ನು ಕರಾವಳಿಯ ಎಲ್ಲೆಡೆ ಕೂಡ ನಾಗಾರಾಧನೆಯನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ನಾಗರ ಪಂಚಮಿ ಅನ್ನೋದನ್ನು ಆಚರಿಸುವಂಥದ್ದು. ಪ್ರತಿ ಮನೆ ಇವತ್ತು ನಾಗರ ಪಂಚಮಿಯನ್ನು ಕೂಡ ಅವರ ಮನೆಯಲ್ಲಿ ಒಂದು ಆರೈಕೆಗೆ ಬಂದಂತಹ ನಾಗಗಳಿದ್ದು ಅದಕ್ಕೆ ಅವರು ಇವತ್ತು ಪೂಜೆಗಳನ್ನು ಮಾಡಿ ಸಿಯಾಳಾಭಿಷೇಕ ನೀರಿನ ಅಭಿಷೇಕ ಮಾಡಿ ಇವತ್ತು ಪೂಜೆಯನ್ನು ಸ್ವಲ್ಪ ನೀರಿ ಆದರೆ ನಾಗ ಮತ್ತು ದೈವವನ್ನ ಆರಾಧಿಸಿಕೊಂಡು ಬರುವಂಥದ್ದು ರೂಢಿಯಿಂದ ಬಂದಿರುವಂಥದ್ದು. ಹಾಗಾಗಿ ತುಂಬಾ ಭಕ್ತಿ ಶ್ರದ್ಧೆಯಿಂದ ಆರಾಧನೆಯನ್ನ ಮಾಡ್ತಾರೆ. ಎಲ್ಲೆಡೆ ಕಲ್ಲು ನಾಗನಿಗೆ ಹಾಲೆರೆದ್ರೆ ಕಾಪುವಿನ ಮಜೂರಿನಲ್ಲಿ ಗೋವರ್ಧನ್ ರಾವ್ ಅನ್ನುವರು ಅವರ